ಸರ್ ಎರಡು ಅಂಕಣಗಳಲ್ಲಿ ಕ್ವಾರ್ಟರ್ ಫೈನಲ್ ಆರಂಭವಾಗಿದೆ. 60 ಕಿಲೋ ವಿಭಾಗದ ಪಂದ್ಯದಲ್ಲಿ ಭಾಗವಹಿಸುವ ತಂಡಗಳಿಗೆ ಈ ಅಂಕಣದಲ್ಲಿ ಒಂದೊಂದು ಸ್ಪರ್ಧೆಗಳು ಮುಗಿದಾದರೆ ಮತ್ತೆ 60 ಕಿಲೋ ವಿಭಾಗದ ಸ್ಪರ್ಧೆ ಆರಂಭವಾಗಲಿದೆ. ಮೊದಲ ಸ್ಪರ್ಧೆಯಲ್ಲಿ ಅತ್ಯಂತ ಬಲಾಢ್ಯ ತಂಡ ಬರಲಿಕ್ಕಿದೆ. ಸುನ್ನತ್ಕೆರೆ ಪ್ರಾಯೋಜಕತ್ವದಲ್ಲಿ ಫ್ರೆಂಡ್ಸ್ ಮಹಾದೇವ ಕನಪಾಡಿ ಚಾಮುಂಡೇಶ್ವರಿ ಗೋಶ್ರೀಯ ವಿರುದ್ಧ ಮೊದಲ ಪಂದ್ಯದಲ್ಲಿ ಭಾಗವಹಿಸಲಿದೆ. ಪ್ರಸ್ತುತ ನಡೆಯುವಂತಹ ಪಂದ್ಯಗಳಲ್ಲಿ ಗೆಲ್ಲುವ ತಂಡ ಒಂದು ಬಹುಮಾನವನ್ನ ಖಾತರಿಪಡಿಸಿಕೊಳ್ಳಲಿದೆ. ಅಂತಿಮ 8ರಿಂದ ಅಂತಿಮ 4ರ ಘಟ್ಟಕ್ಕೆ ತಲುಪಲಿದೆ. ಈ ನಡೆದ ಮುಪ್ಪಿನಂಗಡಿಯಿಂದ ಚತುರತೆಯ ಯಶಸ್ವಿ ಕಾರ್ಯಕ್ರಮ ಮುಗಿದ ಮತ್ತೆ ಅಂಕಗಳ ಸೇರ್ಪಡೆಯಾಗ್ತಾ ಇದೆ. 6 ತೊಂದರೆಗಳಿದೆ. 5 ಅಂಕದ ಮುನ್ನಡೆಯುತ್ತ ಶಕ್ತಿ ಕಾಲೇಜ್. SMC ಮೂಡ್ಬಿದ್ರೆಗೆ ನೋಡೋಣ. ಇಲ್ಲಿ ವಿಫಲ. ಯಶಸ್ವಿ ಟ್ಯಾಕಲ್ ಅಂತ ಶಕ್ತಿ ಕಾಲೇಜ್ ಮಂಗಳೂರು. ಎರಡು ಹನ್ನೊಂದರಲ್ಲಿದೆ. 9 ಅಂಕದ ಮುನ್ನಡೆಯಲ್ಲಿ ಶಕ್ತಿ. ಮತ್ತೊಂದು ಯಶಸ್ವಿ ಗಾಳಿಕೋಟೆಯ SMC ಮೂಡುಬಿದ್ರೆ ತಂಡ 3-11. Number 3. Third line. ನಾಲ್ಕು ಒಂದರಲ್ಲಿ ಗುರುದೇವ ಬೆಳತಂಗಡಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮತ್ತೆ ಪಂದ್ಯಾಟ ಪ್ರಾರಂಭವಾಗಿದೆ. 12-3 ಅಂಕಗಳ ಸಂಪಾದನೆ ಮಾಡಲೇಬೇಕಾಗಿದೆ SMC ಮೂಡುಬಿದ್ರೆ ತಂಡಕ್ಕೆ. ಮಧ್ಯಂತರ ವಿರಾಮವಾಗಿದೆ. 9-1 ಮುನ್ನಡೆಯಲ್ಲಿ ಬೆಳತಂಗಡಿ ವಿಭಾಗದ ಸ್ಪರ್ಧೆಗಳು ಆರಂಭ. 2 ಅಂಕಣಗಳಲ್ಲಿ ಪ್ರಥಮ ಕ್ವಾರ್ಟರ್ ಫೈನಲ್ಗಳು ನಡೀತಾ ಇದೆ. ಇನ್ನೊಂದೊಂದು ಕ್ವಾರ್ಟರ್ ಫೈನಲ್ಗಳು ಬಾಕಿ. ಆ ಬಳಿಕ 1 ಅಂಕಣದಲ್ಲಿ
PU ಕಾಲೇಜಿನ ಆಟ ಮುಂದುವರೆದಿದೆ. ಒಂದು ಅಂಕಣದಲ್ಲಿ 60 ಕಿಲೋ ಆರಂಭವಾಗಿದೆ. ದ್ವಿತೀಯ ಬದಿಯಲ್ಲಿ ಉಪ್ಪಿನಂಗಡಿ. ಜುನೈ ಜುದಿ ಉಪ್ಪಿನಂಗಡಿಗೆ ಲಿಂಗಾಧಿಕಾರಣ ಭೇಟಿಗೆ ಯಾವುದೇ ಅವಕಾಶವನ್ನು ನೀಡುವುದಿಲ್ಲ. ಶಕ್ತಿ ಕಾಲೇಜು ಮಂಗಳೂರು ಪರವಾಗಿದೆ. ದ್ವಿತೀಯ ಬದಿಯಲ್ಲಿ ಉಪ್ಪಿನಂಗಡಿ ಮರಳುವ ಸಂಕೇತ ಕೊಡ್ತಾ ಇದೆ. 4-9. 38 ವರ್ಷಗಳ ಕಾಲ ಸತತವಾಗಿ ಕಾರ್ಯಕ್ರಮವನ್ನು ನಡೆಸುವಂತಹ ಗೌರವಾನ್ವಿತ ಹಿರಿಯ ಚೇತನ ತುಂಗಪ್ಪ ವೆಂಕಯ್ಯ ಅವರ ಉಪಸ್ಥಿತಿ. ವಿಶ್ರಾಂತಿಯಲ್ಲಿ ಬೆಳೆದ ಕಡೆ ತರಬೇತುದಾರರ ಸೂಕ್ತ ಸಲಹೆಗಳೊಂದಿಗೆ ಇದೀಗ 5 ಅಂಕಗಳ ಅಂತರದ ಹಿನ್ನಡೆಯಲ್ಲಿ ಉಪ್ಪಿನಂಗಡಿ ಮುನ್ನಡೆಯಲ್ಲಿ ಬೆಳೆದ ಕಡೆ 9-4. ಅಂತಿಮ 4 ನಿಮಿಷಗಳಲ್ಲಿ ಆಟ ಇದೆ. PU ವಿಭಾಗದ ಮುಂದಿನ ಪೀಳಿಗೆಯ ತಾರೆಗಳ ಸಮಾಗಮ. ನಿನ್ನೆ 55 ಕಿಲೋ, ಇವತ್ತು ಶಾಲಾ ಮಕ್ಕಳ ಬಾಲಕ ಬಾಲಕಿಯರ ಆಟಕ್ಕೆ PUC ವಿಭಾಗದ ಮಧ್ಯಂತರ ವಿರಾಮದ ಬಳಿಕ ಉಪ್ಪಿನಂಗಡಿಯ ಆಟದ ಶೈಲಿಗೆ ಬದಲಾವಣೆಯಾಗಿದೆ. ಅಂತರ 4ಕ್ಕೆ ಇಳಿದಿದೆ. 5-9. 10 ಅಕಾಡೆಮಿಯಲ್ಲಿ ಕೊನೆಯ 2 ನಿಮಿಷದ ಆಟವಾಗಿದೆ. ಇಲ್ಲಿ ಸೂಪರ್ ಟ್ಯಾಕಲ್ ಆಡುವ ಸಂಭವ. ಇಲ್ಲಿ ಸೂಪರ್ ಟ್ಯಾಕಲ್ 3 ನಿಮಿಷಗಳ ಆಟವಾಗಿದೆ. 3 minutes 10-5. 12 ಅಂಕದ ಮುನ್ನಡೆಯನ್ನು ಕೈಗೆತ್ತಿದ ಶಕ್ತಿ ಕಾಲೇಜು ಮಂಗಳೂರು. ಸೂಪರ್ ಟೈಟಲ್ 12-5 ಮತ್ತೆ ಬೆಳೆದ ಕಡೆ ಉಪ್ಪಿನಂಗಡಿಯ ವಿರುದ್ಧ ಬೆಳತಂಗಡಿ ಮುನ್ನಡೆ. ತಂಡಗಳು ಬರುವಂತೆ ಮಿಲಾಗ್ರಿಸ್ ಮತ್ತು SG. Last 1 minute for full time. 19-6. 26 in favor of Shakthi College Mangalore. Also, last 2 minutes of the match. Third round. ये अंकದಲ್ಲಿ 2 or die. 2 minutes to go time. ಅಂಕದಲ್ಲಿ ಬೇಕಾಗಿದೆ. ಜೀವಿತ. ಆದರೆ ಮತ್ತೆ ತಿರುಗಡಿಯಲ್ಲಿ ಬಂಧನ. ವಿಶ್ರಾಂತಿಯಲ್ಲಿ ಉಪ್ಪಿನಂಗಡಿ. ಇಮ್ಮಡಿಯ ಮುನ್ನಡೆಯಲ್ಲಿ 12-6. ಅಕಾಡೆಮಿಯಲ್ಲಿ ಪಂದ್ಯಾಟ ಮುಕ್ತಾಯಗೊಂಡಿದೆ. ಶಕ್ತಿ ಕಾಲೇಜು ಮಂಗಳೂರು ತಂಡ ಸೆಮಿ ಫೈನಲ್ಗೆ ಲಗ್ಗೆ ಇಟ್ಟಿದೆ.